ಉಡುಪಿ ಜಿಲ್ಲೆಯ ಮಣಿಪಾಲ ಪೊಲೀಸರು ಓರ್ವ ವಿದ್ಯಾರ್ಥಿ ಸೇರಿದಂತೆ ಮೂವರು ಗಾಂಜಾ ಪೆಡ್ಲರ್ಗಳನ್ನು ಬಂಧಿಸಿ 75,000 ರೂಪಾಯಿ ಮೌಲ್ಯದ 1.5 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ 25 ವರ್ಷ ಪ್ರಾಯದ ಶಶಾಂಕ್, ಪೆಡ್ಲರ್ಗಳಾದ ಕಾರ್ಕಳದ 36 ವರ್ಷದ ಪ್ರಾಯದ ಆದಿಲ್ ಮತ್ತು 27 ವರ್ಷದ ನೌಶಾದ್ ಬಂಧಿತ ಆರೋಪಿಗಳು. ಮಣಿಪಾಲ ಪೊಲೀಸರು ನಿನ್ನೆ ಹೆರ್ಗಾ ಗ್ರಾಮದ ಹೈ ಪಾಯಿಂಟ್ ಹೈಟ್ಸ್ ಅಪಾರ್ಟ್ಮೆಂಟ್ಗೆ ದಾಳಿ ಮಾಡಿ ಅಲ್ಲಿ ವಾಸ್ತವ್ಯವಾಗಿದ್ದ ಶಶಾಂಕ್ ಮತ್ತು ಆತನ ಜೊತೆಗಿದ್ದ ಕಾರ್ಕಳದ ಪೆಡ್ಲರ್ ಆದಿಲ್ನನ್ನ ವಶಪಡಿಸಿ ಅವರಿಂದ 300 ಗ್ರಾಂ ಗಾಂಜಾವನ್ನು ಜಪ್ತಿ ಮಾಡಿದರು. ಬಳಿಕ ಆದಿಲ್ ನೀಡಿದ ಮಾಹಿತಿ ಆಧಾರದ ಮೇಲೆ ಹಿರಿಯಡ್ಕ ಕಾರ್ಕಳ ರಸ್ತೆಯಲ್ಲಿ ನೌಶಾದ್ನನ್ನ ವಶಕ್ಕೆ ಪಡೆದು ಆತನಿಂದ 1 ಕೆಜಿ 100 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಆದಿಲ್ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಡೆಸುತ್ತಿದ್ದಾನೆ. ವಿಚಾರಣೆ ನಡೆಸಿದಾಗ ಆದಿಲ್ ಮತ್ತು ನೌಶಾದ್ ಗಾಂಜಾ ಪೆಡ್ಲರ್ಗಳಾಗಿದ್ದು ಅವರಿಗೆ ಸ್ನೇಹಿತ ಕಾರ್ಕಳ ಮೂಲದ ಪ್ರಸ್ತುತ ಒಮಾನ್ ದೇಶದ ಮಸ್ಕತ್ನಲ್ಲಿ ವಾಸವಿರುವ ಇಮ್ರಾನ್ ಖಾನ್ ಯಾನೆ ಶಕೀಲ್ ಎಂಬಾತ ಕಾಸರಗೋಡ್ನ ಉಪ್ಪಳದಿಂದ ಗಾಂಜಾ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣದ ಮುಖ್ಯ ಆರೋಪಿ ಇಮ್ರಾನ್ ಖಾನ್ನ ಪತ್ತೆಗೆ ಉಡುಪಿ ಎಸ್ಪಿ ಅವರು ಮಣಿಪಾಲ ಪೊಲೀಸ್ ಠಾಣೆ ನಿರೀಕ್ಷಕರ ನೇತೃತ್ವದಲ್ಲಿ ತಂಡ ರಚಿಸಿ ಆತನ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸಲು ಸೂಚನೆಯನ್ನ ನೀಡಿದ್ದಾರೆ. ಒಂದು ವಾರದ ಹಿಂದೆ ಆದಿ ಉಡುಪಿಯ 25 ವರ್ಷ ಪ್ರಾಯದ ಸುಮನ್ ಶೆಟ್ಟಿಗಾರ್ನನ್ನ ಬಂಧಿಸಿ 300 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಮಾದಕ ವಸ್ತುಗಳ ವಿರುದ್ಧ ಸಮರ ಮುಂದುವರೆದಿದ್ದು ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉಡುಪಿ ಪೊಲೀಸರು ತಿಳಿಸಿದ್ದಾರೆ.